ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ಮತ್ತು ಎಐಟಿಯುಸಿ ಜಿಲ್ಲಾ ಸಮಿತಿ ವತಿಯಿಂದ ಇತ್ತೀಚೆಗೆ ನಿಧನರಾದ ಸಿಪಿಐ ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯ ಎಐಟಿಯುಸಿ ಜಿಲ್ಲಾಧ್ಯಕ್ಷರಾಗಿದ್ದ ಎನ್ ಶಿವಣ್ಣನವರಿಗೆ ನುಡಿ ನಮನ ಸಲ್ಲಿಸಲಾಯಿತು. ನುಡಿ ನಮನ ಕಾರ್ಯಕ್ರಮದಲ್ಲಿ ಅಗಲಿದ ಎನ್ ಶಿವಣ್ಣನವರಿಗೆ ಮೌನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಡುಗಳ ಮೂಲಕ ಶಿವಣ್ಣ ಅವರಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಲವು ಗಣ್ಯರು ಶಿವಣ್ಣ ಅವರಿಗೆ ನುಡಿ ನಮನ ಸಲ್ಲಿಸಿ ಗೌರವಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಶಿವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವಿಸಲಾಯಿತು. ಚುನಾವಣೆ ಸಂದರ್ಭದಲ್ಲಿ ಇಸ್ತ್ರಿ ಮಾಡಿದ ಬಟ್ಟೆ ಕೆಂಪು ಶಾಲು ಅಂತ ಹೇಳಿ ನನ್ನನ್ನು ಒಬ್ಬ ಹೋರಾಟಗಾರನಾಗಿ ರೂಪಿಸಿದ ಇಬ್ಬರು ವ್ಯಕ್ತಿಗಳ ಪೈಕಿ ಒಬ್ಬರು ಶ್ರೀಮಾನ್ ಶಿವಣ್ಣ ಮತ್ತು ಇನ್ನೊಬ್ಬರು ನಮ್ಮ ಹಿರಿಯ ಮಾರ್ಗದರ್ಶಕ ಸಿ ಯತಿರಾಜು ರವರು. ನನಗೆ ಶಿವಣ್ಣವ್ರನ್ನ ನೆನಪಿಸ್ಕೊಂಡಾಗೆಲ್ಲ ತುಂಬ ಉರಿ, ಅಸೂಯೆ. ಜನ್ಮಕ್ಕೊಂದು ಸಿಗರೇಟ್ ಸೇರಿಲ್ಲ. ಒಂದು 90 ಆಗಲಿಲ್ಲ. ಸಾಯಂಕಾಲ ಆಗ್ತಿದ್ದಂಗೆ ತುಂಬ ಜನ ಹೋರಾಟಗಾರರು ಇಲ್ಲದ ದುಶ್ಚಟಗಳಿಗೆ ಬಲಿಯಾಗಿರುವಾಗ ಶಿವಣ್ಣ ಅವರ ಇಡೀ ಜೀವಮಾನದ ವ್ಯಕ್ತಿತ್ವವನ್ನು ಒಂದೇ ಒಂದು ದುಶ್ಚಟ ಇಲ್ಲದೆ ಒಂದು ಕೆಟ್ಟ ಮಾತನ್ನು ಕೂಡ ಶಿವಣ್ಣ ಆಡಿದ್ದನ್ನು ನಾನು ನೋಡಲಿಲ್ಲ. ಕಮ್ಯುನಿಸ್ಟ್ ಪಕ್ಷದ ಚುನಾವಣೆಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭಗಳಲ್ಲಿ ಕೂಡ ಆತ್ಮೀಯವಾಗಿ ಮಾತಾಡ್ತಾ ಇದ್ರೆ ಹೊರತು ಅವ್ರ ಮಾತಲ್ಲಿ ಅವ್ರ ಬಾಯಲ್ಲಿ ಕೆಟ್ಟ ಪದ ಬಂದಿದ್ದನ್ನು ನಾನು ಕೇಳಿಲ್ಲ. ಹಾಗಾಗಿ ನಮಗೆ ಶಿವಣ್ಣವ್ರ ವ್ಯಕ್ತಿತ್ವದ ಬಗ್ಗೆ ತುಂಬ ಅಸೂಯೆ ಇದೆ. ನಿಮ್ಗೆಲ್ಲರಿಗೂ ಗೊತ್ತು, ಬಹುಶಃ ಶಿವಣ್ಣ ಅವರು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಯಾರಿಗೂ ಗೊತ್ತೇ ಇರಲಿಲ್ಲ. ಎಷ್ಟೊಂದು ಕ್ರಿಯಾಶೀಲವಾಗಿದ್ದು ಸಂಘಟನೆಯಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ರು. ಒಂದು ದಿನವೂ ಕೂಡ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಮನೆಯಲ್ಲಿ ಮಲ್ಕೊಂಡು ಅವರು ಒದ್ದಾಡೋರಲ್ಲ. ಅವರು ಹಸುನುಗ್ಗುವ ಹಿಂದಿನ ದಿವಸ ಸಂಜೆ 6:30 ತನಕ ಕೂಡ ಅವರು ವಿಶೇಷವಾಗಿ ಯಾವ ಕ್ಷೇತ್ರದಲ್ಲಿ ದುಡಿತಾ ಇದ್ರು, ಎಐಟಿಯುಸಿ ಕಾರ್ಮಿಕ ರಂಗದಲ್ಲಿ ದುಡಿತಾ ಇದ್ರು, ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಸಂಜೆ 6:30 ತನಕ ಕೆಲಸ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಅವತ್ತು ಒಂದು ಸರ್ಕ್ಯುಲರ್ ಕೂಡ ಬರೆದು ಬೇರೆ ಸಂಗಾತಿಗಳ ಜೊತೆ ಮಾತಾಡಿ ನಾಳೆ ನಡೀತಕ್ಕಂಥ ಸಭೆಗೆ ನಾನು ಹೋಗಬೇಕು ಅಂತಕ್ಕಂಥ ತಯಾರಿಯಲ್ಲಿ ಮನೆಗೆ ಹೋಗಿದ್ದಾರೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.